10 ವರ್ಷ ಹಿಂದಿಗೆ ಸಂದರು ಈ ನಾಡಿನ ಜನರ ಭಯವನ್ನು ನಾವು ಇಷ್ಟರ ಮಟ್ಟಿಗೆ ನಾವು ಹೋಗಲಾಡಿಸಿದ್ರು ಇನ್ನೂ ಕೂಡ ಅಲ್ಪಸಂಖ್ಯಾತ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು ಇನ್ಶಾ ಅಲ್ಲಾ ನಾವು ಯಾವ ಕಾರಣಕ್ಕಾದರೂ ಕೊನೆಗೊಳಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ದೂರದ ಉತ್ತರ ಪ್ರದೇಶದಾಗಲಿ ಅದು ಬಿಹಾರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಈಗ ಕೂಡ ದೌರ್ಜನ್ಯ ಬತ್ತಲೆ ಮೆರವಣಿಗೆಯನ್ನು ಮಾಡುವಂಥ ಒಂದು ಕೃತ್ಯ ದೂರದ ಊರಲ್ಲಿ ಆಗ್ತಾಯಿತ್ತು. ಈಗ ನಮ್ಮ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರಿನಂಥ ಜಾಗದಲ್ಲಿ ನಾವು ಮನುಷ್ಯನಾಗಿ ಯಾವ ರೀತಿ ಮಾನವನ್ನು ಮುಚ್ಚಬೇಕು ಅನ್ನೋಂಥ ನೆಲೆಯಲ್ಲಿ ನಾವು ಅಂದ ಚಂದರಾಗಿ ತಲೆಯನ್ನು ಬಾಚಿಕೊಂಡು ನಡೆಯುವಂಥ ಕಾರ್ಯಕ್ರಮ ಒಂದು ರೋಡಿನಲ್ಲಿ ಇವತ್ತು ದಲಿತರು ಈ ನಾಡಿನ ಜನರಲ್ಲ ಅವರು ಇಲ್ಲಿ ಜೀವಿಸಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿ RSS ಮತ್ತು BJPಗರು ಯಾವುದೋ ಒಬ್ಬ IPS ವಿದ್ಯಾರ್ಥಿ ಒಂದು ಅರ್ಧ ಗಂಟೆ ಕಾಲ ಮೈಸೂರಿನ ಒಂದು ದೇವಸ್ಥಾನದ ಬಾಗಿಲಲ್ಲಿ ನಿಂತು ಕಾಲ ಕಳೆಯುವಂಥ ಸಮಯದಲ್ಲಿ ಅಲ್ಲಿನ ದೇವಸ್ಥಾನದ ಅರ್ಚಕ ಅಲ್ಲಿನ ಜನರೊಂದಿಗೆ ಸೇರಿಸಿಕೊಂಡು ಒಂದು ಬೆತ್ತಲೆ ಮೆರವಣಿಗೆಯನ್ನು ಮಾಡುವಂಥ ಹೀನಾಯ ಕೃತ್ಯವನ್ನು ಕೂಡ ನಾವು ಈ ನಾಡಿನ ಈ ತಲೆ ತಗ್ಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ರಾಜ್ಯ. ಅದರಲ್ಲೂ ಈ ಕರ್ನಾಟಕ ಅನ್ನುವಂಥ ಪ್ರದೇಶ 10 ಹಲವು ಭಾಷೆಗಳನ್ನ ಹೊಂದಿದಂಥ ದೇಶ. ಈ ಇಂಡಿಯಾದಲ್ಲಿ ಸಾವಿರಾರು ಭಾಷೆಗಳಿದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ವಿಶಿಷ್ಟತೆ ಅಂದರೆ ಎಲ್ಲ ಭಾಷೆಯವರು ಕೂಡ ಈ ಕರ್ನಾಟಕದಲ್ಲಿ ಜೀವಿಸುವಂಥ ವ್ಯವಸ್ಥೆ ಇದೆ. ಕೇರಳಕ್ಕೆ ಹೋದರೆ ಒಂದು ಮಲಯಾಳ ಭಾಷೆ ಮಾತಾಡ್ತಾರೆ, ಅದೇ ತಮಿಳುನಾಡಿಗೆ ಹೋದೆ ಅಲ್ಲಿ ತಮಿಳು ಭಾಷೆ. ಕರ್ನಾಟಕದಲ್ಲಿ ಹಾಗೆಲ್ಲ. ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಬಗೆಯ ತೋಟದಲ್ಲಿ ಬಗೆಯ ಹೂವಿನ ಒಂದು ತೋಟ ಆಗಿರ್ತದೆ ಇದು ಕರ್ನಾಟಕ. ಯಾವ ಭಾಷೆ ಕೂಡ ಮಾತಾಡಿದರೂ ಯಾರೂ ಕೇಳಲಿಕ್ಕೆ ಇಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರ್ತದೆ ಇದು. ಅಂಥ ಜಾಗದಲ್ಲಿ ಇಂಥ ಒಂದು ಹೀನಾಯ ಕೃತ್ಯ ಮಾಡುವುದೆಂದರೆ ಬಹಳ ಖೇದಕರದ ವಿಷಯ. ಅದೇ ರೀತಿ ನಮ್ಮ ಬಂಟ್ವಾಳದಲ್ಲಿ ಮೊನ್ನೆ ತಾನೇ ಬೋಳಿಯಾರಿನಲ್ಲಿ ಇಂಥ ವ್ಯವಸ್ಥೆಗಳು ನಡೆಯುವುದು ಕಂಡ್ರೆ ಬಹಳ ನಮ್ಮ ಈ ದೇಶ ಯಾವ ಕಡೆಗೆ ಸಾಗ್ತಾ ಇದೆ ಅಂತೇಳಿ ನಮಗೊಂದು ಆಲೋಚನೆ ಮಾಡಬೇಕಾಗ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ನಾಳಿದ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ರಾಜಕೀಯ ಪಕ್ಷ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಹೀನಾಯ ಸೋಲುವಂಥ ಈಗ ಕರ್ನಾಟಕದಲ್ಲಿ ಮೊನ್ನೆ ತಾನೇ ಹೇಳ್ತಾ ಇದ್ದರು ನಮ್ಮ ಮುಖ್ಯಮಂತ್ರಿಗಳು, ನಾವು 25 ಗೆಲ್ಲಬೇಕಂದಿತ್ತು ಅಂತ. ಸ್ವಾಮಿ, ನೀವು 25 ಬಿಡಿ, ನಿಮಗೆ ಒಂದು ಕೂಡ ಭಾಳ ಕಷ್ಟದಿಂದ ನೀವು ಗೆದ್ದಿದ್ದೀರಿ. ಆ ನಿಮ್ಮ ಅಹಮ್ಮನ್ನು ನೀವು ನಿಲ್ಲಿಸಿ ಈ ನಾಡಿನ ಜನತೆಗೆ ಭಯ ಮತ್ತು ಹಸಿವು ಮುಕ್ತವಾದಂಥ ವಾತಾವರಣ ನೀವು ಕೊಡಿ ಅನ್ನುವಂಥ ಕಳಕಳಿಯಿಂದ ನಾವು ಬೇಡಿಕೊಳ್ತಾ ಇದ್ದೇವೆ. ಪಾರ್ಟಿಯ ಅಬ್ಬಾಸ್ ಕಿನ್ನೆ ಅವರನ್ನು ನಾನು ಆರ್ಥಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ ಅವರಿಗೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಸಿರಾಜ್ ಕೋಡಿಜಾಲ್, ಲತೀಫ್ ಕೋಡಿಜಾಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಕೋರುತ್ತೇನೆ. ಅದೇ ರೀತಿ ಜಿಲ್ಲಾ ಸಮಿತಿ ಸದಸ್ಯರಾದ ಜಾಹಿದ್ ಮಲಾರ್ ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ
ಒಂದು ಸಂಭ್ರಮಾಚರಣೆ ಈ ಥರದಲ್ಲಿ ಮಾಡ್ತಾ ಇದ್ದೇವೆ. ನಾನು ಹೊರಗಡೆ ಪಟಾಕಿ ಮಾಡದೆ ಈ ರೀತಿ ಮಾಡಿಕೊಂಡು ಬಡವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮೊಂದಿಗೆ ಅವತ್ತು ಕೂಡ ನೀವು ಸಹಕಾರ ಮಾಡಬೇಕು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನವಾದಂತಹ ಇಂದು, ಅಂದರೆ ಜೂನ್ 21, 2009ರಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದಿನ ತನ್ನ 10 ವರ್ಷದ ಒಂದು ರಾಜಕೀಯ ಕ್ರಾಂತಿಕಾರಿ ಆದಂತಹ ರಾಜಕೀಯ ಹೋರಾಟವನ್ನು ನಡೆಸುತ್ತಾ 10 ವರ್ಷವನ್ನು ಪೂರೈಸಿತ್ತು. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರದಾದ್ಯಂತ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಈ ದಿನ ನಮ್ಮ ಕ್ಷೇತ್ರ ಸಮಿತಿ ಒಳಪಡುವಂತಹ ಎಲ್ಲ ಗ್ರಾಮ ಸಮಿತಿ ಮಟ್ಟದಲ್ಲಿ ಇಂದು ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮದ ನಂತರ ಮತ್ತು ಉಳ್ಳಾಲ ನಗರಸಭೆಯಲ್ಲಿ ನಮ್ಮ ವಿಜೇತರಾದಂತಹ ಅಭ್ಯರ್ಥಿಗಳ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಂತರ KC ರೋಡ್ನಲ್ಲಿ ಸಸಿ ನಡುವಂತಹ ಈ ಕಾರ್ಯಕ್ರಮದ ನಂತರವಾಗಿ ಇಂದು ಮಧ್ಯಾಹ್ನ ನಂತರ ಕಣಚೂರು ದೇರ್ಲಕಟ್ಟೆ ನಾಟಕಲ್ ಬಳಿ ಇರುವಂತಹ ಕಣಚೂರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅವರನ್ನು ಸಂದರ್ಶಿಸಿಕೊಂಡು ಹಣ್ಣು ಹಂಪಲು ವಿತರಣೆ ಮಾಡುವಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅದರ ನೇತೃತ್ವವನ್ನು ನಮ್ಮ ಕ್ಷೇತ್ರ ಅಧ್ಯಕ್ಷರಾದಂಥ ಅಬ್ಬಾಸ್ ಕಿನಿಯರ್ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 70 ವರ್ಷದಲ್ಲಿ ಜನರು ರೋಸಿವಾದ ರಾಜಕೀಯ ಪಕ್ಷಗಳಿಗೆ ಪರ್ಯಾಯವಾಗಿ ಒಂದು ಮಾದರಿ ಅಥವಾ ಮೌಲ್ಯಾಧಾರಿತ ರಾಜಕೀಯ ಪಕ್ಷವನ್ನು ದೇಶಕ್ಕೆ ಬಿಂಬಿಸ್ತಾ ಇದ್ದಾರೆ. 10 ವರ್ಷದ ಈ ಸಂಭ್ರಮದಲ್ಲಿ ನಾವು ಪಟಾಕಿ ಸಿಡಿಸಿ ಶಬ್ದ ಮಾಲಿನ್ಯ ಮಾಡೋದಿಲ್ಲ, ಬ್ಯಾಂಡ್ ಬ್ಯಾಜ ಮಾಡಿ ಪರಿಸರ ಮಾಲಿನ್ಯ ಮಾಡೋದಿಲ್ಲ. ನಾವು ನಮ್ಮ ಕಾರ್ಯಕರ್ತರು ದೆಹಲಿಯಿಂದ ಹಿಡಿದು ಕನ್ಯಾಕುಮಾರಿ ತನಕ ಯಾವುದೆಲ್ಲ ವಾರ್ಡ್ಗಳಲ್ಲಿ ಯಾವುದೆಲ್ಲ ನಗರಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ತಾರೆ ಅವರೆಲ್ಲ ಸೇರಿಕೊಂಡು ರಸ್ತೆ ರಿಪೇರಿ, ಹಣ್ಣು ಹಂಪಲು ವಿತರಣೆ, ಅಕ್ಕಿ ವಿತರಣೆ, ಸಸಿ ನೆಡುವುದು, ಧ್ವಜಾರೋಹಣ, ಸಾರ್ವಜನಿಕ ಕಾರ್ಯಕ್ರಮ, ಈ ರೀತಿ 10 ಹಲವು ಬಹುಪಯೋಗಿ ಸಮಾಜಕ್ಕೆ ಲಾಭ ಆಗುವಂತಹ, ಬಡವರಿಗೆ ಲಾಭ ಆಗುವಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಪಕ್ಷದ ಸಿದ್ಧಾಂತವನ್ನು ಹೇಳ್ತಿದ್ದೇವೆ ಮತ್ತು ಸಂಭ್ರಮ ಪಡ್ತಿದ್ದೇವೆ. ದೇಶದ 70 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಶೀಘ್ರವಾಗಿ 10 ವರ್ಷದಲ್ಲಿ ಇಡೀ ದೇಶದ 20 ರಾಜ್ಯಗಳಲ್ಲಿ ಇಷ್ಟು ಸ್ಪೀಡಾಗಿ ತೀವ್ರವಾಗಿ ಹೋದಂತಹ ಮತ್ತು ಕಟ್ಟಿ ಹೋರಾಟ ಮಾಡುವಂಥ ಒಂದೇ ಪಕ್ಷವಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದು ಯಾವುದೇ ಶ್ರೀಮಂತರ ಗಣಿ ಮಾಫಿಯಾ, ಭೂ ಮಾಫಿಯಾ, ಯಾವುದೇ ಮಾಫಿಯಾಗಳ ಕೈಯಲ್ಲಿಲ್ಲ. ತಳಮಟ್ಟದ ಕಾರ್ಯಕರ್ತರು ಕಟ್ಟಿದಂಥ ಪಕ್ಷ. ಆ ಕಾರ್ಯಕರ್ತರು ಸ್ವಂತ ಹಣ ಖರ್ಚು ಮಾಡಿ ಪಕ್ಷಕ್ಕಾಗಿ ರಾತ್ರಿ ಹಗಲು ದುಡಿತಿದ್ದಾರೆ. ಆದ ಕಾರಣ 10 ವರ್ಷದಲ್ಲಿ ಇಡೀ ದೇಶದ 20 ರಾಜ್ಯಗಳಿಗೆ ನಮಗೆ ತಲುಪಲಿಕ್ಕೆ ಆಯಿತು. ಕರ್ನಾಟಕದಲ್ಲಿ 110ಕ್ಕೂ ಹೆಚ್ಚು ಲೋಕಲ್ ಬಾಡಿಯಲ್ಲಿ ಬ್ಯಾಂಗ್ಳೂರು ಕಾರ್ಪೊರೇಷನು, ನಗರಸಭಾ ಪಾಲಿಕೆ, ಗ್ರಾಮ ಪಂಚಾಯತು, ಮುನ್ಸಿಪಾಲ್ಟಿ, ಈ ರೀತಿ 110ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೇವೆ. ಈ ಸೀಟ್ಗಳಲ್ಲಿ ಮುಸಲ್ಮಾನರು, ದಲಿತರು, ಮಹಿಳೆಯರು, ಕ್ರೈಸ್ತರು, ಎಲ್ಲ ಜಾತಿ ಧರ್ಮ ಬಾಂಧವರಿದ್ದಾರೆ. ಮುಂದೆ ಭವಿಷ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನ ಎತ್ತಿ ಹಿಡಿಯಲು ಮತ್ತು ಶ್ರೀಮಂತ ಮತ್ತು ಬಡವರ ಮಧ್ಯೆ ಅಂತರ ಕಡಿಮೆ ಮಾಡಲು ಮತ್ತು ದೇಶದ ಸಂಪತ್ತು, ರಾಜಕೀಯ ಅಧಿಕಾರ, ಎಲ್ಲ ಸೌಲಭ್ಯಗಳು ಎಲ್ಲ ಜಾತಿ ಧರ್ಮ ಭಾಷೆಯವರಿಗೆ ಜನಸಂಖ್ಯೆ ಅನುಪಾತದಂತೆ ಹಂಚಿಕೆ ಮಾಡಲು ನಿರಂತರ ಹೋರಾಡುವ ಮತ್ತು ಸೇವೆ ಮಾಡುವಂಥ ಮತ್ತು ಸ್ಟ್ರಾಂಗ್ ಆಗಿ ಸಮಾಜವಾದಿ ಸಿದ್ಧಾಂತ, ಜಾತ್ಯತೀತ ಸಿದ್ಧಾಂತವನ್ನು ಅನುಷ್ಠಾನ ಮಾಡುವ ಪಾಲಿಸುವಂಥ ಒಂದು ಪಕ್ಷವಾಗಿದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾಡಿನ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ಬರಬೇಕು. ನಮ್ಮ ಕೆಲಸ ಕಾರ್ಯಗಳಿಗೆ ನೀವು ಪ್ರೋತ್ಸಾಹ ಮಾಡಬೇಕು. ಚುನಾವಣೆ ಬಂದಾಗ ನಮಗೂ ವೋಟ್ ಹಾಕಿ ನಮ್ಮನ್ನು ಗೆಲ್ಲಿಸಬೇಕು. ಒಂದು ಬಲಿಷ್ಠ ಭಾರತ ಕಟ್ಟೋಣ, ಸೌಹಾರ್ದ ಭಾರತ ಕಟ್ಟೋಣ. ನಿಮಗೆಲ್ಲರಿಗೂ SDP ಪಕ್ಷದ 10ನೇ ವರ್ಷದ ಈ ಫೌಂಡೇಶನ್ ಅಥವಾ ಸ್ಥಾಪನಾ ದಿನದ ಶುಭಾಶಯಗಳು.